ಯೋಗಗುರು ಡಾಕ್ಟರ್ ಜಗದೀಶ್ ಶೆಟ್ಟಿ ಬಿಜಯ್ ಅವರ ಯೋಗ ಪ್ರದರ್ಶನ ನ್ಯೂಸ್ ಟೈಮ್ ಕನ್ನಡ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗಮನ ಸೆಳೆಯಿತು. ನ್ಯೂಸ್ ಟೈಮ್ 5ನೇ ವರ್ಷಾಚರಣೆಯ ಅಂಗವಾಗಿ ಯೋಗಗುರು ಡಾಕ್ಟರ್ ಜಗದೀಶ್ ಶೆಟ್ಟಿ ಬಿಜಯ್ ಅವರಿಂದ ಯೋಗ ಪ್ರದರ್ಶನ ನಡೆಯಿತು. 1 ಗಂಟೆಗಳ ಕಾಲ ನಡೆದ ಯೋಗ ಪ್ರದರ್ಶನ ಜನಮನ ಸೂರೆಗೊಳಿಸಿತು. ಎಲ್ಲಿ ಕೂಡ ಊಟ ದೊಡ್ಡ ಊಟ ಇದ್ರೂ ಕೂಡ ಐಸ್ ಕ್ರೀಮ್ ಕೊಡ್ತಾರಲ್ಲ, ಊಟ ಮಾಡಿದ್ರು ಐಸ್ ಕ್ರೀಮ್ ಅದೊಂದು ಸರಿ. ಆದರೆ ಎಲ್ಲಿ ಐಸ್ ಕ್ರೀಮ್ ಇರಲಿ, ಊಟ ಆದ ಕೂಡಲೇ ಐಸ್ ಕ್ರೀಮ್ ತಿನ್ನಬಾರ್ದು. 10 ನಿಮಿಷಗಳದ್ದು. ಯಾಕೆ? ಅಗ್ನಿ ಉತ್ಪತ್ತಿ ಆಗುತ್ತೆ ನಮ್ಮ ಶರೀರದ ಯಾವುದಕ್ಕೆ? ಜೀರ್ಣಕ್ರಿಯೆ ಮಾಡಲಿಕ್ಕೆ. ಎಲ್ಲಿಂದ ತಂದುವುದಲ್ಲ, ಜೀರ್ಣ ಮಾಡಲಿಕ್ಕೆ. ಎಂಥ ಮಿಷಿನ್ ನಾವು ತರಲಿಕ್ಕಿಲ್ಲ. ಊಟ ಮಾಡಿದ ಕೂಡಲೇ ನಮ್ಮೊಳಗೆ ಉಂಟು. ಆದರೆ ಐಸ್ ಕ್ರೀಮ್ ಹಾಕಿದರೆ ಏನಾಯಿತು? ಬಂದಂಥ ಬೆಂಕಿ ಇಲ್ಲಿ ಬರ್ತದೆ, ಇಲ್ಲಿ ಬರ್ತಾ ಮುಖದಲ್ಲೆಲ್ಲ ದೊಡ್ಡ ಮುಖ. ಹಾಗಾಗಬಾರ್ದು. ಇವತ್ತಿಂದ ಎಷ್ಟೇ ದೊಡ್ಡ ಊಟ ಇದ್ರೂ ಕೂಡ ಐಸ್ ಕ್ರೀಮ್ ತಿನ್ನುವುದನ್ನು 10 ನಿಮಿಷ ಅಂತ. ತುಂಬ ತಾಳ್ಮೆ ಬೇಕು ಎಲ್ಲದರಲ್ಲೂ ಕೂಡ, ಹೌದಲ್ವಾ? ಒಮ್ಮೆಲೆ ನಮ್ಮದು ಗ್ರ್ಯಾಜುಯೇಷನ್ ಆಗಿಲ್ಲ, ಅದೇ ರೀತಿ ಇಲ್ಲಿ ಕೂಡ ನೀವು ಸ್ವಲ್ಪ ಊಟ ಎಷ್ಟೇ ದೊಡ್ಡ ಊಟ ಇರಲಿ, ನನಗೆ ಬೇಕಾದಿಷ್ಟೇ, ಈ ರೀತಿಯ ಒಂದು ಮನಸ್ಸಲ್ಲಿ ವಿಚಾರವನ್ನು ಇಟ್ಟುಕೊಳ್ಳಿ. ನಾವು ಸ್ವಲ್ಪ ಊಟ ಮಾಡ್ತೇವೆ. ಆದರೆ ನೋಡಿ, ಊಟ ಮಾಡುವ ರೀತಿ ಹೇಗಿರ್ತದೆ? ಇಂದ್ರಜಿಯವರೇ, ಶ್ರೀನಿವಾಸಣ್ಣ, ಎಡ ಕೈ ನಿಮ್ಮ ಕೈಯಲ್ಲಿ, ಎಲ್ಲರ ಕೈಯಲ್ಲಿ ಕೂಡ ಕಾಶ್ಮೀರದ ಬಿರಿಯಾನಿ ಹಿಡ್ಕೊಳ್ಳಿ. ಆಹಾ, ಏನು ಪರಿಮಳ, ಏನೆಲ್ಲ ಹಾಕಿದ್ದಾರೆ, ಎಲ್ಲ ಹಸಿ ತರಕಾರಿ ಹಾಕಿದ್ದಾರೆ. ಬಲ್ಕೈ ತಗೊಳ್ಳಿ, ಹಿಡ್ಕೊಳ್ಳಿ. ನೀವು ಇವತ್ತು ಅಭ್ಯಾಸ ಮಾಡಿ. ಒಂದು ತುತ್ತು ತೆಕ್ಕೊಳ್ಳಿ, ಜಗೀರಿ. ವೇದ ಮತ್ತು ಯೋಗದ ಪುಸ್ತಕದಲ್ಲಿ 32 ಸಲ ಜಗಿಬೇಕಂತ ಉಂಟು. ಕಡಿಮೆ ಆದರೆ 5-8 ಸಲ ಜಗಿ ನೋಡಿ. ಆಮೇಲೆ 2ನೇ ತುತ್ತು. ಈ ರೀತಿ ಮಾಡದಿದ್ದರೆ ಬೊಜ್ಜು ಕರಗುವುದಿಲ್ಲ. ಕೆಲವರು ಆಗ್ತದೆ, ಏರಿನ ದಾಯಕ ಅಂತ ಕುಲ್ಲಾದೇರಿ ಸಿಂಧರಾಜರೇ ಅಂತ. ಆಮೇಲೆ ಹೇಳ್ತಾರೆ, ಇಲ್ಲ ಸರ್, ಸರಿಯಾಗದೆ ಹೇಳಿದ್ದಾರೆ. ಸರಿಯಲ್ಲ? ಜೀರ್ಣಕ್ರಿಯೆ, ಮಲಬದ್ಧತೆ ಸಮಸ್ಯೆ ಸರಿಯಾದರೆ 100ಕ್ಕೆ 94% ಆರೋಗ್ಯ ಸರಿಯಾದಾಗೆ. ಮತ್ತೊಂದೊಂದೊಂದು ಹೇಳ್ತೇನೆ ನಾನು, ಸರಿಯಲ್ಲ? ಇದನ್ನು ನೀವು ಇವತ್ತಿನಲ್ಲೇ ರೂಢಿ ಮಾಡ್ಕೊಳ್ಳಿ. ಹೇಗೆ? ಹಿಡ್ಕೊಳ್ಳಿ, ಇನ್ನೊಮ್ಮೆ ಕಾಶ್ಮೀರ ಬಿರಿಯಾನಿ ಹಿಡ್ಕೊಳ್ಳಿ 8 ಸಲ. ಆಮೇಲೆ 2ನೇ ತುತ್ತು. ಪಚನ ಕ್ರಿಯೆ ಸರಿಯಾಗಿ ಮಾಡಬೇಕಾದ್ರೆ ಈ ರೀತಿಯ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಬಂಧುಗಳು, ಒಳ್ಳೆಯ ವೇದಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಚಾನಲ್. ನಿಜವಾಗ ಕೂಡ ಧನ್ಯವಾದ ಹೇಳುತ್ತಾ ಮುಂದಕ್ಕೂ ಮಾತಾಡಲಿಕ್ಕಿದೆ ನಮ್ಮ ಹತ್ರ. ಈಗ ನಾವು ಅದೊಂದಾಯ್ತು. ಈಗೆಲ್ಲ ಕೂಡ ನಾವು ಕರಾವಳಿಯವರು ಏನು, ಮೀನು, ಮಾಂಸ, ಕೋಳಿ, ಸಾತ್ವಿಕವಾದ ಆಹಾರವನ್ನು ತೆಗೆದುಕೊಳ್ಳುವವರು ಬಹಳ ಕಡಿಮೆ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಆದರೆ ಯಾಕೆ ಹೇಳ್ತೀನಿ ನೋಡಿ, ತರಕಾರಿಯನ್ನು ತಿಂದರೆ 24 ಗಂಟೆಯಲ್ಲಿ ಜೀರ್ಣ ಆಗುತ್ತೆ. ಈ ಮಾಂಸವನ್ನು ತಿಂದರೆ 4 ದಿವಸ. ಇವತ್ತು ಚಿಕನ್ ಸುಕ್ಕ, ನಾಳೆ ಚಿಕನ್ ಬಿರಿಯಾನಿ, ಇದು ಉಳೀತು ಇಲ್ಲಿ ಸಹ. ನಾಳ್ದು ಚಿಕನ್ ರೇಷ್ಮಾ, ಹಿಂದುಗಡೆ ಉಳೀತು. ಯಾವಾಗ ಅದು? ಹಾಗಲ್ಲ. ನೀವು ಏನು ಮಾಡಬೇಕಂದ್ರೆ, ನಾನು ಇವತ್ತಿಗೆ ಶಿಬಿರನ ಸ್ಟಾರ್ಟ್ ಮಾಡಿದರೆ ಇಂದ್ರಜಿ ಹೇಳ್ತೇನೆ, ನೀವು ದೊಡ್ಡ ಕ್ಲಾಸ್ ಮಾಡಿ ಒಂದು ತಿಂಗಳದ್ದು ಇಲ್ಲೇ ಬೇಕಾದ್ರೆ ಅಂತ. ನೀವು ಕೋಳಿ ತಿನ್ನಬೇಡ ಅಂತ ಯಾರಿಲ್ಲ, ಇಬ್ಬರೇ ಇರುವುದು. ಹಾಗಾಗಬಾರ್ದು. ಹಾಗಾದ್ರೆ ಏನು? ನಾವು ಇವತ್ತಿಂದ ವಾರಕ್ಕೆ 1 ಸಲ ಕೋಳಿಯನ್ನು ತಿನ್ನುವ. ಹೇಗೆ? 2 ಪೀಸ್. ಈಗ ನಾವು ಎದ್ದು ನಿಂತು ಬೆನ್ನು ನೋವು ಬಂದರೆ ಬರದಾಗೆ ಯಾವ ರೀತಿ ಆಸನ ಮಾಡ್ತಾನೆ ಅಂತ ತಿಳಿಸಿಕೊಡ್ತೇನೆ ಬಂಧುಗಳೇ. ಮುಂದಕ್ಕೆ ಬೆನ್ನು ನೋವು ಬರುವುದಿಲ್ಲ, ಸರಿಯಲ್ಲ? 2 ಕೈಗಳ ಮೇಲೆ ದಾಕ್ಷಿಣ ಮಾಡಬೇಡಿ. ಸ್ವಲ್ಪ ಮೇಲೆ, ಸ್ವಲ್ಪ ಮೇಲೆ, ಸ್ವಲ್ಪ ಮೇಲೆ, ಸ್ವಲ್ಪ ಮೇಲೆ, ಸ್ವಲ್ಪ ಮೇಲೆ. ಕೈಗಳನ್ನು ನೋಡಿ, ನಿಮ್ಮ ಸಾಮರ್ಥ್ಯಕ್ಕೆ ಕೈಗಳನ್ನು ನೋಡಿ. 3 ಬಾರಿ ಸಿರಾಟ. ಈಗ ಸೊಂಟದ ಭಾಗದ ಉಸಿರನ್ನು ತೆಕ್ಕೊಂಡು ಮೇಲೆ ಬನ್ನಿ. 2. ಇನ್ನೊಮ್ಮೆ ಭುಜದ ಭಾಗದಿಂದ, ಈಗ ಕತ್ತಿನ ಭಾಗದಿಂದ. ಅಲ್ಲೇ ಇರಿ 1, ಅಲ್ಲೇ ಇರಿ 2, ಅಲ್ಲೇ ಇರಿ 3. ನಿಧಾನವಾಗಿ 2 ಕೈಗಳು ಕೆಳಗೆ. ಸರಿ ಬಂಧುಗಳು, ಈಗ ನಿಮ್ಮ ಬಲಕಾಲು ಬಲಬದಿಗೆ, ಸೊಂಟದಲ್ಲಿ ಈ ರೀತಿ ಕೈ ಹಿಡ್ಕೊಳ್ಳಿ. ಸೊಂಟದಲ್ಲಿದ್ದಂತಹ ಬೊಜ್ಜು ಮತ್ತು ಸೊಂಟ ನೋವು ಬರದಾಗ ನೋಡಿ, ಇಲ್ಲಿ ಕೈ ಹಿಡ್ಕೊಳ್ಳಿ. ಹೀಗೆ ಸೊಂಟವನ್ನು 5, 6, 7, 8, 9, 10. ವಾಪಸ್ ನೋಡಿ, ಸೊಂಟದಲ್ಲಿ ಕೈ ಇಟ್ಕೊಳ್ಳಿ ಈ ರೀತಿ. ಸೊಂಟ ನೋವಿಗೆ ಒಳ್ಳೆದಾಗುತ್ತೆ. ಡ್ಯಾನ್ಸ್ ಅಲ್ಲ ಇದು, ಸೊಂಟದ ನೋವು ದೂರ ಆಗಲಿಕ್ಕೆ. ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೌದು, ಮಾಡಿ ಅಮ್ಮ, ಎಲ್ಲರೂ ಮಾಡಿ.